ಶ್ರೀಲಂಕಾದ ವಿದ್ವಾಂಸ ಮಿರಾಂಡೋ ಒಬೆಸೆಕೆರೆ ಎಂಬುವರು ರಾವಣ ದ ಕಿಂಗ್ ಆಫ್ ಲಂಕಾ ಎಂಬ ಪುಸ್ತಕದಲ್ಲಿ ರಾವಣ ಮಹಾನ್ ಪರಾಕ್ರಮಿ, ಯುದ್ಧದಲ್ಲಿ ಅವನು ಸೋಲುತ್ತಿರಲಿಲ್ಲ ಹಾಗೂ ಅವನು ಸತ್ಯ ಇಲ್ಲ, ಆದರೆ ರಾವಣನ ಹೆಂಡತಿ ಮಂಡೋದರಿ ಮತ್ತು ತಮ್ಮ ವಿಭೀಷಣ ನಂಬಿಕೆ ದ್ರೋಹದಿಂದ ಯುದ್ಧದಲ್ಲಿ ಸೋಲುವಂತಾಯಿತು ಎಂದು ಈ ಪುಸ್ತಕದಲ್ಲಿ ಬರೆದಿದ್ದಾರೆ. 174 ಪುಟಗಳ ಈ ಪುಸ್ತಕದಲ್ಲಿ ಯುದ್ಧದ ಸಮಯದಲ್ಲಿ ಲಂಕಾ ಸೇನೆಯ ಮತ್ತು ಯುದ್ಧ ತಂತ್ರಗಳ ಕೆಲವೊಂದು ರಹಸ್ಯಗಳನ್ನು ರಾವಣನ ಪತ್ನಿ ಮತ್ತು ಸಹೋದರ ವಿಭೀಷಣ ವಿರೋಧಿಗಳ ಕಿವಿ ತಲುಪಿದ್ದರಿಂದ ರಾವಣ ಯುದ್ಧದಲ್ಲಿ ಸೋಲುವಂತಾಯಿತು ಮತ್ತು ವಿಷಯುಕ್ತ ಬಾಣ ಪ್ರಯೋಗದಿಂದ ರಾವಣ ಮೂರ್ಛೆ ಹೋಗಿ ಬಿದ್ದನೆಂದು ನಂಬಲಾಗಿದೆ. ಹಾಗೆಯೇ ರಾವಣ ಸತ್ಯ ಇಲ್ಲ ಎಂದು ಈ ಪುಸ್ತಕದಲ್ಲಿ ವಿವರಿಸಲಾಗಿದೆ. ಶ್ರೀಲಂಕಾದ ನಿವಾಸಿ ಒಬೆಸೆಕೆರೆ ಎನ್ನುವರು ಪ್ರಾಚೀನ ಶೋಧಕ ಮತ್ತು ತಾಳೆಗೆರೆ ಮೂಲಕ ತಿಳಿಯಲ್ಪಟ್ಟ ಸಂಗತಿಗಳ ಗಂಭೀರ ಸಂಶೋಧನೆಯ ವರದಿಯನ್ನು ಆಧರಿಸಿ ಈ ಪುಸ್ತಕವನ್ನು ಮುದ್ರಿಸಲಾಗಿದೆ. ರಾವಣ ಸಾಮ್ರಾಜ್ಯ ವಿಶಾಲವಾಗಿತ್ತು. ಈಗಿನ ನೂವಾರ ಎಲಿಯಾ, ಬದುಲ್ಲಾ, ಅನುರಾಧಾಪುರ, ಕ್ಯಾಂಡಿ, ಮನರಗುಲ್ಲಾ, ಮತಾನೆ ಮತ್ತು ಚಿಲ್ವಾ ಪ್ರದೇಶಗಳು ರಾವಣ ಸಾಮ್ರಾಜ್ಯದಲ್ಲಿ ವಿಸ್ತಾರಗೊಂಡಿದ್ದವು ಎಂದು ಈ ಪುಸ್ತಕದಲ್ಲಿ ಉಲ್ಲೇಖಿಸಲಾಗಿದೆ. ರಾವಣ ಸಾಮ್ರಾಜ್ಯ ನಾಗರಿಕತೆಯ ಉತ್ತುಂಗದಲ್ಲಿತ್ತು. ಸಾಂಸ್ಕೃತಿಕ ಪರಂಪರೆಗೆ ರಾವಣನ ಸಾಮ್ರಾಜ್ಯದಲ್ಲಿ ವಿಶೇಷ ಗಮನ ನೀಡಲಾಗಿತ್ತು. ಈ ಸಂಸ್ಕೃತಿ ಮತ್ತು ಪರಂಪರೆ ಶ್ರೀರಾಮಚಂದ್ರನ ಮೂಲಕ ನೆಲಸಮವಾಯಿತು ಎಂದು ಪುಸ್ತಕದಲ್ಲಿ ಬರೆಯಲಾಗಿದೆ. 10 ತಲೆಯ ರಾವಣ ಸಿಗಿರಿಯಾ ಎನ್ನುವ ಪ್ರದೇಶದಲ್ಲಿ ನೆಲೆಸಿದ್ದ. ಇದು ಕೊಲಂಬೋದಿಂದ ಈಗ 170 ಕಿಲೋಮೀಟರ್ ದೂರದಲ್ಲಿದೆ. ಈಗ ಇದು ಯುನೆಸ್ಕೋ ಪಾರಂಪರಿಕ ಸ್ಥಳಗಳ ಪಟ್ಟಿಯಲ್ಲಿ ಒಂದಾಗಿದೆ. ಕುಂದ್ಯಾನ ಪ್ರಾಂತದಲ್ಲಿ 2 ಹಳ್ಳಿಗಳಿಗೆ ಉದರಾವಣ ಮತ್ತು ಯತಿರಾವಣ ಎಂದು ಹೆಸರಿಡಲಾಗಿದೆ. ತನ್ನ ತಂದೆ ತಾಯಿಯ ಗೌರವಾರ್ಥ ರಾವಣ ಒಂದು ದೇವಾಲಯವನ್ನು ನಿರ್ಮಿಸಿದೆ ಎಂದು ಈ ಪುಸ್ತಕದಲ್ಲಿ ವಿವರಿಸಲಾಗಿದೆ. ಉತ್ತರ ಕೊಲಂಬೋದ ಅನುರಾಧಾಪುರ ಎಂಬುವಲ್ಲಿ ಈ ದೇವಾಲಯಗಳು ನಿರ್ಮಾಣಗೊಂಡಿವೆ. ತದನಂತರದ ದಿನಗಳಲ್ಲಿ ಪೋರ್ಚುಗೀಸರು ಈ ದೇವಾಲಯಗಳನ್ನು ಧ್ವಂಸ ಮಾಡಿದ್ದರೆಂದು ಈ ಪುಸ್ತಕದಲ್ಲಿ ಬಣ್ಣಿಸಲಾಗಿದೆ. ಪ್ರಭು ಶ್ರೀರಾಮಚಂದ್ರನ ಪತ್ನಿ ಸೀತಾದೇವಿಯ ಅಪಹರಣದಿಂದ ಲಂಕಾ ಸಾಮ್ರಾಜ್ಯ ಪತನ ಆರಂಭವಾಗಿತ್ತು. ರಾಮ ಸಜ್ಜನ, ಬಲಾಢ್ಯ, ಯುದ್ಧ ಪ್ರವೀಣನಾಗಿದ್ದ. ಶ್ರೀರಾಮನ ಮುಖ್ಯ ಉದ್ದೇಶ ಸತ್ಯಕ್ಕೆ ಜಯ ಸಿಗಬೇಕೆಂಬುದು ಈ ಮರ್ಯಾದ ಪುರುಷನ ಮುಖ್ಯ ನಿಲುವಾಗಿತ್ತು. ರಾವಣನು ಕೂಡ ಮಹಾನ್ ಪರಾಕ್ರಮಿ ಎಂಬುದನ್ನು ಈ ಪುಸ್ತಕದಲ್ಲಿ ಉಲ್ಲೇಖಿಸಲಾಗಿದೆ. ರಾವಣ ಕೇವಲ ರಾಕ್ಷಸ ಮಾತ್ರವಲ್ಲ, ಆತ ಒಬ್ಬ ಮಹಾನ್ ಪಂಡಿತನಾಗಿದ್ದ. ಆತನ ಪಾಂಡಿತ್ಯದ ಮುಂದೆ ದೊಡ್ಡ ದೊಡ್ಡ ದೇವತೆಗಳು ಕೂಡ ತೆಲಬಾಗಿದ್ದಾರೆ. ರಾವಣ ಮಹಾನ್ ಶಿವಭಕ್ತ. ಆತನ 10 ತಲೆಗಳನ್ನು ಕೂಡ ಶಿವನಿಗೆ ಮನಸ್ಫೂರ್ತಿಯಾಗಿ ರಾವಣ ಅರ್ಪಿಸಿದ್ದಾನೆ. ಆತನ ಜ್ಞಾನ ತ್ಯಾಗದ ಕಾರಣದಿಂದಾಗಲೇ ಶಿವ ಕೂಡ ರಾವಣನಿಗೆ ವರ ನೀಡಿದ್ದ. ರಾವಣ ಶಿವನ ಬಳಿ ಅಮರತ್ವವನ್ನು ಕೇಳಿದ್ದ, ಆದರೆ ಶಿವ ಅಮರತ್ವ ನೀಡಲು ನಿರಾಕರಿಸುತ್ತಾನೆ. ತದನಂತರ ಪಟ್ಟು ಬಿಡದ ರಾವಣ ಆತ್ಮಲಿಂಗವನ್ನು ಶಿವನ ಬಳಿ ಪಡೆಯುವುದರಲ್ಲಿ ಯಶಸ್ವಿಯಾಗುತ್ತಾನೆ. ರಾವಣನಿಗೆ 10 ತಲೆ ಇದೆ ಎಂಬುದರ ಬಗ್ಗೆ ಎಲ್ಲರಿಗೂ ತಿಳಿದಿದೆ. ಈ 10 ತಲೆಗಳು 6 ಅಸ್ತ್ರಗಳು ಮತ್ತು 4 ವೇದಗಳ ಬಗ್ಗೆ ರಾವಣನಿಗಿದ್ದ ಜ್ಞಾನವನ್ನು ಪ್ರತಿನಿಧಿಸುತ್ತವೆ. ರಾವಣ ಕೆಲವು ಪುಸ್ತಕಗಳನ್ನು ಕೂಡ ಬರೆದಿದ್ದಾನೆ. ರಾವಣ ಅನೇಕರೊಂದಿಗೆ ಹೋರಾಟ ಮಾಡಿದ್ದಾನೆ ಮತ್ತು ಪ್ರತಿ ಬಾರಿಯೂ ರಾವಣ ಜಯಶಾಲಿಯಾಗಿದ್ದಾನೆ. ಯಮ, ಕುಬೇರ ಮತ್ತು ಅನೇಕ ದೇವತೆಗಳ ವಿರುದ್ಧ ಮತ್ತು ಅಸುರ ದೈತ್ಯರ ವಿರುದ್ಧ ಯುದ್ಧ ಮಾಡಿ ಜಯ ಗಳಿಸಿರುವ ಕೀರ್ತಿ ರಾವಣನಿಗಿದೆ ಎಂದು ಈ ಪುಸ್ತಕದಲ್ಲಿ ಉಲ್ಲೇಖಿಸಲಾಗಿದೆ. ಫ್ಯಾಕ್ಟ್ ನಂಬರ್ 2. ಇತ್ತೀಚೆಗೆ ಶ್ರೀಲಂಕಾ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ಮತ್ತು ಅಲ್ಲಿಯ ರಾಮಾಯಣ ಇಂಟರ್ನ್ಯಾಷನಲ್ ರಿಸರ್ಚ್ ಸೆಂಟರ್ ರಾಮಾಯಣಕ್ಕೆ ಸಂಬಂಧಪಟ್ಟಂತಹ 51 ಜಾಗಗಳನ್ನು ಗುರುತಿಸಿದೆ. ಈ ರೀತಿ ಇಲ್ಲಿಯ ಪುರಾತತ್ವ ಇಲಾಖೆ ಸಂಶೋಧನೆ ಮಾಡುತ್ತಿದ್ದಾಗ ಇಂತಹದೇ ಒಂದು ಜಾಗದಲ್ಲಿ ರಾವಣನ ಶರೀರ ಸಿಕ್ಕಿರುವ ಮಾಹಿತಿ ಕೂಡ ಅವರಿಗೆ ಲಭಿಸಿದೆ. ಅವರ ಪ್ರಕಾರ ಶ್ರೀಲಂಕಾದ ರೇಂಗಿಲಾ ಎಂಬ ದಟ್ಟ ಅರಣ್ಯದಲ್ಲಿ ಒಂದು ವಿಶಾಲವಾದ ಕಲ್ಲಿನ ಬಂಡೆ ಇದೆ. ಇದನ್ನ ಇಲ್ಲಿ ಶಾಂಗ್ರಿಯಾ ಎಂದು ಕರೆಯುತ್ತಾರೆ. ಇಲ್ಲಿಯೇ ರಾವಣನಿಗೆ ಸಂಬಂಧಪಟ್ಟಿರುವ ಒಂದು ಗುಹೆ ಸಾವಿರಾರು ವರ್ಷಗಳಿಂದ ಇಲ್ಲಿ ಸಂಶೋಧನೆ ಮಾಡಲಾಗಿತ್ತು. ಅದರ ಪ್ರಕಾರ ರಾವಣನ ಶರೀರವನ್ನು ಈಗಲೂ ಇಲ್ಲಿ ಸಂರಕ್ಷಿತವಾಗಿ ಇಡಲಾಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಆದರೆ ಒಂದು ಮಾತ್ರ ನಿಜ, ರಾಮಾಯಣದ ಪ್ರಕಾರ ಹಾಗೂ ಇತಿಹಾಸದ ಪ್ರಕಾರ ರಾವಣ ಖುದ್ದು ಈ ಗುಹೆಗೆ ಬಂದು ತಪಸ್ಸನ್ನು ಕೂಡ ಮಾಡುತ್ತಿದ್ದ ಹಾಗೂ ಶಿವನನ್ನು ಇದೇ ಗುಹೆಯಲ್ಲಿ ಪ್ರಾರ್ಥಿಸುತ್ತಿದ್ದ ಎನ್ನುವ ಮಾಹಿತಿ ರಾಮಾಯಣದಲ್ಲಿಯೂ ಕೂಡ ಉಲ್ಲೇಖ ಇದೆ. ಅಷ್ಟೇ ಅಲ್ಲ, ರಾವಣನ ತಾಯಿ ಮಹಾದೇವನ ಅತಿ ಭಕ್ತೆಯಾಗಿದ್ದಳು ಹಾಗೂ ಅವಳು ಕೂಡ ಈ ಗುಹೆಗೆ ಹೋಗುತ್ತಿದ್ದಳು ಎನ್ನುವ ಮಾಹಿತಿ ರಾಮಾಯಣದಲ್ಲೂ ಕೂಡ ಇದೆ.
ಈ ಒಂದು ನಿಗೂಢ ಗುಹೆ ಈ ಒಂದು ಶಾಂಗ್ರಿಯಾ ಎಂಬ ಬಂಡೆಯ ಪರ್ವತದ 800 ಅಡಿ ಎತ್ತರದಲ್ಲಿ ಕಂಡುಬರುತ್ತದೆ ಎಂದು ಹೇಳಲಾಗಿದೆ. ಹಾಗೂ ಒಳಗೆ ಸುಮಾರು 300 ಅಡಿ ಒಳಗೆ ಹೋದಾಗ ಒಂದು ನಿಗೂಢ ಜಾಗದಲ್ಲಿ ರಾವಣನ ಶವವನ್ನು ಈಗಲೂ ಇಲ್ಲಿ ಸಂರಕ್ಷಿಸಿ ಇಡಲಾಗುತ್ತಿದೆ ಎನ್ನುವ ಮಾಹಿತಿ ಈಗ ಗೊತ್ತಾಗಿದೆ. ಆದರೆ ದಟ್ಟ ಅರಣ್ಯ ಹಾಗೂ ರಕ್ತ ಹೀರುವ ಜೀವಿಗಳು, ಜಾನುವಾರುಗಳು, ಭಯಾನಕ ಪ್ರಾಣಿಗಳು ಅಲ್ಲಿರುವುದರಿಂದ ಹೆಚ್ಚಾಗಿ ಸ್ಥಳೀಯ ವ್ಯಕ್ತಿಗಳು ಓಡಾಡುವುದಿಲ್ಲ ಎನ್ನುವ ಮಾಹಿತಿ ಇದೆ. ರಾಮಾಯಣದ ಪ್ರಕಾರ ರಾಮಾಯಣದ ಯುದ್ಧದ ನಂತರ ರಾವಣನ ಶವವನ್ನ ಹಾಗೂ ಲಂಕೆಯನ್ನು ಆಳಲು ವಿಭೀಷಣನಿಗೆ ರಾಮ ಹಾಗೂ ಲಕ್ಷ್ಮಣ ಒಪ್ಪಿಸಿ ಸೀತೆಯ ಜೊತೆಗೆ ವಾಪಸ್ಸು ಅಯೋಧ್ಯೆಗೆ ಮರಳಿ ಹೋಗುತ್ತಾರೆ. ಆದರೆ ಲಂಕೆಯನ್ನು ದುರಸ್ತಿ ಮಾಡಿ ಲಂಕೆಯನ್ನ ತನ್ನ ವಶಕ್ಕೆ ಪಡೆದುಕೊಂಡ ವಿಭೀಷಣ ಈ ಲಂಕೆಯನ್ನು ಆಳುವ ಗಡಿಬಿಡಿಯಲ್ಲಿ ರಾವಣನ ಶವ ಸಂಸ್ಕಾರವನ್ನು ವಿಭೀಷಣ ಸರಿಯಾಗಿ ಮಾಡುವುದೇ ಇಲ್ಲ. ಹೀಗಿರುವಾಗ ರಾವಣನಿಗೆ ಸಂಬಂಧಪಟ್ಟಂತಹ ರಾಕ್ಷಸ ವಂಶದ ಕೆಲವು ಮುಖ್ಯಸ್ಥರು ರಾವಣನ ಶರೀರವನ್ನು ಅಲ್ಲಿಂದ ತೆಗೆದುಕೊಂಡು ಹೋಗಿ ದಟ್ಟಾರಣ್ಯದಲ್ಲಿ ಎತ್ತುಕೊಂಡು ಹೋಗಿ ಕೊನೆಗೆ ರಾವಣನು ಸದಾಕಾಲ ತಪಸ್ಸು ಮಾಡುತ್ತಿದ್ದಂತಹ ಗುಹೆಗೆ ತೆಗೆದುಕೊಂಡು ಹೋಗಿ ಈ ಗುಹೆಯಲ್ಲಿ ಸುರಕ್ಷಿತವಾಗಿ ಇಟ್ಟಿದ್ದಾರೆ ಎನ್ನುವ ನಂಬಿಕೆ ಇದೆ. ಫ್ಯಾಕ್ಟ್ ನಂಬರ್ 3. ಇಂದಿಗೂ ಕೂಡ ಶ್ರೀಲಂಕಾದಲ್ಲಿ ರಾಮಾಯಣಕ್ಕೆ ಸಂಬಂಧಿಸಿದಂತಹ ಹಲವಾರು ಗುರುತುಗಳು, ಹಲವಾರು ಸಾಕ್ಷಿಗಳು ಇಲ್ಲಿನ ಪ್ರದೇಶದಲ್ಲಿ ಇವೆ ಸ್ನೇಹಿತರೆ. ಇದಕ್ಕೆ ರಾಮಾಯಣ ನಡೆದಿದ್ದು ನಿಜ ಅನ್ನೋಕೆ ಹಲವಾರು ಪುರಾವೆಗಳು ಇಲ್ಲಿ ಸೂಚಿಸುತ್ತವೆ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಶ್ರೀಲಂಕಾದಲ್ಲಿ ಸ್ಥಿತಗೊಂಡ ಹಲವಾರು ರಾಮಾಯಣಕ್ಕೆ ಸಂಬಂಧಪಟ್ಟಂತಹ ಪ್ರದೇಶಗಳ ಪುರಾವೆಗಳ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಮಾಯಣ ಯುದ್ಧಕಾಂಡ ಅಧ್ಯಾಯ ಅಂದರೆ ರಾಮ ರಾವಣರ ಯುದ್ಧ ನಡೆದಿದ್ದು ಈಗಿನ ಶ್ರೀಲಂಕಾದಲ್ಲಿ. ಇದಕ್ಕೆ ಕಾರಣ ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಲಂಕೆಗೆ ಅವಳನ್ನು ತನ್ನ ಆಸ್ಥಾನಕ್ಕೆ ಕರೆದುಕೊಂಡು ಹೋಗಿದ್ದು. ಈ ಒಂದು ಕರ್ಮಕಾಂಡದಿಂದಲೇ ರಾಮ ರಾವಣರ ಅಘೋರ ಯುದ್ಧ ನಡೆಯುತ್ತದೆ. ಸ್ನೇಹಿತರೆ, ಇವತ್ತಿನ ಕಾಲದಲ್ಲಿ ಒಂದು ವಿಮಾನ ನೆಲಕ್ಕೆ ಇಳಿಯಬೇಕೆಂದರೆ ಅದಕ್ಕೆ ತಕ್ಕಂತಹ ನಿಲ್ದಾಣಗಳಿರಬೇಕು, ಅಂದರೆ ಅದಕ್ಕೆ ರನ್ವೇಗಳು ಬೇಕು. ಆಗ ಮಾತ್ರ ಒಂದು ವಿಮಾನ ಸುರಕ್ಷಿತವಾಗಿ ನೆಲದ ಮೇಲೆ ಇಳಿಯಲು ಸಾಧ್ಯ. ನಿಮಗೆಲ್ಲ ಗೊತ್ತಿರುವ ಹಾಗೆ ರಾವಣ ಸೀತೆಯನ್ನು ಅಪಹರಿಸಲು ತನ್ನ ಪುಷ್ಪಕ ವಿಮಾನವನ್ನು ಬಳಸಿದ್ದ ಎಂದು. ಸೀತೆಯನ್ನು ಈ ಪುಷ್ಪಕ ವಿಮಾನದ ಮೂಲಕವೇ ಅವಳನ್ನು ಶ್ರೀಲಂಕಾಗೆ ಕರೆದುಕೊಂಡು ಹೋಗುತ್ತಾನೆ. ಅದಕ್ಕೆ ಪೂರಕವಾಗಿ ಶ್ರೀಲಂಕಾದಲ್ಲಿ ಪುಷ್ಪಕ ವಿಮಾನ ಇಳಿದ ಸ್ಥಳ ಇಂದಿಗೂ ಇದೆ ಸ್ನೇಹಿತರೆ. ರಾವಣನ ಪುಷ್ಪಕ ವಿಮಾನ ಶ್ರೀಲಂಕಾದಲ್ಲಿ ಇಳಿದಿದ್ದು ಸಿಂಹಳ ಎಂಬ ಪ್ರದೇಶದ ವೆರಗೊಂಟಂಟ ಎಂಬ ಪ್ರದೇಶದಲ್ಲಿ ಸ್ಥಿತವಾಗಿದೆ. ವೆರಗೊಂಟಂಟ ಎಂಬ ಸ್ಥಳದ ಅರ್ಥ ವಿಮಾನ ಇಳಿದಿರುವ ಸ್ಥಳ ಎಂದು ಸೂಚಿಸಲಾಗುತ್ತದೆ. ಈ ಸ್ಥಳದ ಪುರಾಣ ಪ್ರಕಾರ ಇದೇ ಜಾಗದಲ್ಲಿ ರಾವಣನು ಸೀತೆಯನ್ನು ಅಪಹರಿಸಿ ಶ್ರೀಲಂಕಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ತನ್ನ ವಿಮಾನವನ್ನು ಅಂದರೆ ಪುಷ್ಪಕ ವಿಮಾನದ ಮೂಲಕ ಇಳಿದ ಪ್ರದೇಶವೆಂದು. ಶ್ರೀಲಂಕಾದ ಇತಿಹಾಸದ ಪ್ರಕಾರ ರಾವಣನ ರಾಜ್ಯದಲ್ಲಿ ಈ ತರಹದ 8 ವಿಮಾನ ನಿಲ್ದಾಣ ಅಂದರೆ ಪುಷ್ಪಕ ವಿಮಾನ ಇಳಿಯಲು ನಿಲ್ದಾಣಗಳು ಇತ್ತು ಎಂದು ಹೇಳಲಾಗಿದೆ.